ಹಾಯ್ ಹಲೋ ನಮಸ್ಕಾರ. ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ನಾವು ಕೂಡ ಆರಾಮವಾಗಿದ್ವಿ, ನೀವು ಕೂಡ ಆರಾಮವಾಗಿರಿ ಅಂತ ನಾವು ನೆನೆಸ್ತೀವಿ. ಏನಂದ್ರೆ ನಿನ್ನೆ ಮತ್ತೆ ಮೊನ್ನೆ 2 ಎಪಿಸೋಡ್ ಆಗಿತ್ತು ಸುದೀಪ್ ಸರ್ ಇದು. ನಿಮ್ಗೆ ಏನು ಚೆನ್ನಾಗಿಲ್ಲ. ಒಂದು ಪ್ರೋಮೋ ನೋಡಿದೆ. ಪ್ರೋಮೋ ನೋಡಾಗ ಭಾರಿ ಖುಷಿ ಆಯ್ತು ನನಗೆ ಸುದೀಪ್ ಸರ್ ಇದೆ. ಎಂತ ಅಂದ್ರೆ ಎಷ್ಟು ಸ್ಕೋರ್ ಇತ್ತು, ಯಾಕೆ ಆಗ್ಲಿಲ್ಲ ಇವತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ನಾನು ಉತ್ತರ ಕೊಡ್ತೇನೆ ಅಂತ ಮಾತಾಡುವ ಅಂತ ಹೇಳಿದ್ರು. ಮತ್ತೆ ಎಂತ ಆಯ್ತಂದ್ರೆ ನಾವು ಭಾರಿ ಖುಷಿಯಲ್ಲಿದ್ವಿ. ಆ ರಾತ್ರಿ ಹೊತ್ತು ನಮ್ಗೆ ಖುಷಿ ಆಯ್ತು, ನೋಡುವ ಅಂತ ಓಪನ್ ಮಾಡುವಾಗ ತುಕಾಲಿಯನ್ನು ಇಟ್ಕೊಂಡ್ರು ಕಾಮಿಡಿ ಮಾಡ್ತಿದ್ದಾರೆ. ನಮ್ಗೆ ಸತ್ಯ ಹೇಳ್ಬೇಕಾ, ನಮ್ಗೆ ಕಾಮಿಡಿ ಆಗ್ಲಿಲ್ಲ. ನಿನ್ನೆ ಕೂಡ ಎಪಿಸೋಡ್ ಹಾಗೆ, ಮೊನ್ನೆ ಕೂಡ ಎಪಿಸೋಡ್ ಹಾಗೆ, ನಿನ್ನೆ ಕೂಡ ಹಾಗೆ. ಓಟಿಗೊಂದು ವ್ಯಾಲ್ಯೂ ಇಲ್ಲ, ಯಾರು ಕೂಡ ಹೊರಗೆ ಸಹ ಬರ್ಲಿಲ್ಲ. ಅವರವರು ಕೂಗಿದಕ್ಕೆ ಒಂದು ವಿಷಯ, ಇದು ಚಪ್ಪಾಳೆ ಯಾವ ವಾರ ಚಪ್ಪಾಳೆ ಇರ್ತದೆ. ಈ ಸಲ ಅವರು ವಿನಾಯ್ ಹೇಳಿದ್ದಾರೆ, ಹೊರತು ಎಲ್ಲ ಹೇಳಿದ್ದಾರೆ. ಅವರಿಗೆ ಇಷ್ಟ ಇಲ್ಲ ಪ್ರತಾಪ್, ಆದ್ರೂ ಕೂಡ ಹೇಳಿದ್ದಾರೆ. ಯಾರಿಗೆ ಇಷ್ಟ ಇಲ್ಲ, ಆದ್ರೆ ಸಹ ಈ ಸಲ ಇವನು ಒಳ್ಳೇದು ಮಾಡಿದ್ದಾನೆ ಅಂತ. ಆದ್ರೆ ಈ ಸಲ ಕಿಚ್ಚನ ಚಪ್ಪಾಳೆ ಸಹ ಕೊಡ್ಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ಗೆ ಸಹ ಗೊತ್ತುಂಟು ಪ್ರತಾಪ್ಗೆ ಚಪ್ಪಾಳೆ ಸಹ ಸಿಗ್ಲಿಲ್ಲ. ಇನ್ನೊಂದು ಅಬ್ಸರ್ವ್ ಮಾಡಿದ್ರ ನೀವು? ಇನ್ನೊಂದು ಅಬ್ಸರ್ವ್ ಮಾಡಿದ್ರ? ಸಂಗೀತ ಅವರಿಗೆ ಇಬ್ರು ಹೆಸರು ಕೊಟ್ಟಿರ್ತಾರೆ, ವಿನಯ್ ಮತ್ತೆ ಕಾರ್ತಿಕ್. ಅವಳಿಗೆ ಇಬ್ಬರು ಕೂಡ ಇಷ್ಟ ಇಲ್ಲ. ಪ್ರತಾಪಿಗೆ ಎಂತ ಕೊಟ್ಟದ್ದು? ಸಂಗೀತ ಮತ್ತೆ ನಮ್ರತ, ಇವರಿಬ್ರು ಕೂಡ ಅವನಿಗೆ ಇಷ್ಟ. ಆಗ ಅವನೆಂತ ಹೇಳ್ತಾನೆ, ನಂಗೆ ಇವರಿಬ್ರು ಸಹ ಬೇಕು. ಯಾಕಂದ್ರೆ ಅವರೊಂದು ಕ್ವಶನ್ ಹೇಳಿರ್ತಾರೆ, ಇವರನ್ನು ಇಲ್ಲಿಯೇ ಬಿಡ್ಬೇಕು, ಇನ್ನೊಬ್ರನ್ನು ನೀವು ಮನೆಗೆ ಹೋದ ನಂತರ ಸಹ ಒಟ್ಟಿಗೆ ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಫ್ರೆಂಡ್ ಆಗಿ. ಅದಕ್ಕೆ ಇವನೆಂತ, ನಂಗೆ ಇಬ್ಬರು ಸಹ ಬೇಕು, ಆದ್ರೆ ಎಂತ ಮಾಡುದು ಇದ್ರಲ್ಲಿ ಅಂತ ಹೇಳಿದಾಗ ಸುದೀಪ್ ಸರ್, ಹೋ ನೀವು ಹಾಗೆ ಹೇಳಿದ್ರ, ನೀವು ಶುಗರ್ ಕೋಟಿಂಗ್ ಮಾಡ್ತೀರಿ ಹಾಗೆಲ್ಲ ಹೇಳಿದ್ರು. ಹಾಗಾದ್ರೆ ಸಂಗೀತ ಎಂತ ಮಾಡಿದ್ದು? ಸಂಗೀತದ್ದು ನೀವು ಇಬ್ಬರು ಸಹ ಬೇಡದವರದೇ ಕೊಟ್ಟದ್ದು. ಅದಕ್ಕೆ ಸುದೀಪ್ ಎಂತ ಹೇಳಿದ್ರಂದ್ರೆ, ಸಂಗೀತ ಆದ್ರೂ ಕರೆಕ್ಟ್ ಆಗಿ ಹೇಳಿದ್ದಾರೆ, ಇಬ್ಬರನ್ನು ಸಹ ಬಿಸಾಡಿದ್ರು ಅಂತ. ಇವರು ಮತ್ತೆ ಎಂತ ಹೇಳಿದ್ರು, ಹರ್ದು ಎಲ್ಲ ಬಿಸಾಡಿದ್ರು. ಮತ್ತೆ ಅವರ ಮುಖ ನೋಡ್ಬೇಕಲ್ಲ, ಅದು ತಪ್ಪು. ನಿನ್ನೆ ಮಾಡಿದ್ದು ಅದೆಲ್ಲ ಬೇಕಿತ್ತ? ಬೇಡ ಇತ್ತು. ಹೊರಗೆ ಹೋಗ್ತಾರಲ್ಲ, ಹೊರಗೆ ಆದ್ಮೇಲೆ ಅವರು ಚಂದ ಮಾಡಿ ಇರುದಿಲ್ವಾ? ಅದು ಬಿಗ್ ಬಾಸ್ ತಪ್ಪಲ್ವಾ? ಅದನ್ನು ಹೇಳಿ ಪುನಃ ನಾನು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾವು ಕನ್ನಡಿಗರಾಗಿ ಇಷ್ಟು ಜನ ಇದ್ದಾರೆ, ಎಷ್ಟೋ ಜನ ಅವರಿಗೆ ವಿಡಿಯೋ ಕೂಡ ಹಾಕಿ ಕಳಿಸಿರ್ಬೋದು. ನಮ್ಮ ಬಿಗ್ ಬಾಸ್ ಎಂತ ಮಾಡಿದಂದ್ರೆ ಆಸ್ಟ್ರೇಲಿಯಾದವರದ್ದು ವಿಡಿಯೋ ಮಾಡಿ ಹಾಕಿದ್ದಾರೆ. ಎಂತ ಹೇಳ್ತಿರಲ್ಲ, ನಾನು ಅದು ಮಾಡಿದ್ರಿ, ನೀವೆಂತ ಮಾಡಿದ್ರಿ ಬಿಗ್ ಬಾಸ್ಗೆ ಹೇಳಿದ್ರು. ನಿಮ್ಗೆ ಗೊತ್ತಿಲ್ವಾ ಎಂತ ಮಾಡಿದ್ರು ಅಂತ ಬಿಗ್ ಬಾಸ್ಗೆ? ನೀವು ಏನಾದ್ರೂ ಮಾಡ್ಲಿಕ್ಕೆ ಸಂಗೀತ ಕಾರ್ತಿಕ್ ನ ತಲೆ ಹೋಲಿಸುವಾಗ ಇಷ್ಟು ಜನ ಕಮೆಂಟ್ ಹಾಕಿದ್ದಾರೆ, ಆಗ ಬೇರೆ ವಿಡಿಯೋ ಹಾಕ್ಲಿಲ್ಲ. ಅವರು ಹೊಗಳುವವರೇ ಇದ್ದದ್ದು. ಈಗ ನಾನು ಒಬ್ಬಳು ಫ್ರೆಂಡ್ ಇದ್ದಾಳೆ ಗೈಸ್, ನಿಮ್ಗೆ ನಾನು ವಿತ್ ಪ್ರೂಫ್ ತೋರಿಸ್ತೇನೆ ಅಂತ. ನಾನು ಕಾಲ್ ಮಾಡ್ಲಿಕ್ಕೆ ಹೇಳ್ತೇನೆ. ಜಿಯೋ ಮತ್ತೆ ಊಟ ಇಲ್ಲ ಅಂತ ಆಸ್ಟ್ರೇಲಿಯಾದವರೇ ಹೇಳಿದ್ದಾರೆ. ನಾನು ಒಬ್ಳು ಕಸಿನ್ ಇದ್ದಾಳೆ, ಇನ್ನೊಬ್ಳು ನನ್ನ ಫ್ರೆಂಡ್ ಇದ್ದಾಳೆ. ಇಬ್ಬರಿಗೆ ಸಹ ಕಾಲ್ ಮಾಡಿದ, ಅವರು ಫುಲ್ ಬಿಸಿ ಇದ್ದಾರೆ. ಯಾಕಂದ್ರೆ ಈಗ ಅವರದು ಎಷ್ಟು ಗಂಟೆ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ನಿಮ್ಮ ಎದುರಲ್ಲಿ ವಿತ್ ಪ್ರೂಫ್ ತೋರಿಸುವ ಅಂತ ಇವತ್ತು ಬಂದಿದ್ದೇನೆ. ಯಾಕಂದ್ರೆ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಇಂಥ ಸ್ಕ್ರಿಪ್ಟೆಡ್ ಬಿಗ್ ಬಾಸ್. ಸಂಗೀತನನ್ನು ಬೇಕು ಅಂತಲೇ ಟಿಕೆಟ್ ಫಿನಾಲೆ ಕಳಿಸಿ ಸಂಗೀತನನ್ನೇ ವಿನ್ ಮಾಡಬೇಕಾದ್ರೆ ಎಲ್ಲ ಕಂಟೆಸ್ಟೆಂಟ್ ಅನ್ನು ಹೊರಗೆ ಹಾಕಿ ನೀವು ಸಂಗೀತನಲ್ಲೇ ಒಂದು 20 ದಿನ ಅಲ್ಲೇ ಕೂತ್ಕೊಂಡಿರ್ಲಿ. ಆಗ ನಿಮ್ಗೆ ಖುಷಿ ಆಗ್ತದಲ್ಲ, ಜನಗಳು ನೋಡ್ತಾರೆ, ನಿಮ್ಗೆ ಖುಷಿ ಆಗ್ತದಲ್ಲ. ಅವರೊಬ್ಳೇ ಇರ್ಲಿ, ಮತ್ತೆ ಎಲ್ಲರನ್ನು ಕಂಟೆಸ್ಟೆಂಟ್ ಹೊರಗೆ ಹಾಕಿ. ಕಾಲ್ ಬಂತು. ಹಲೋ, ಇನ್ನ ಇನ್ನೊಂದು ಜೆಟ್ಟು ಕಾಲ್ ಮನ್ಪುಗೆ. ನಿನ್ನ ಸತ್ಯ ವಿನ್ ಆಗ್ಬೇಕು ಅನ್ನುವ ವಿಷಯಕ್ಕೋಸ್ಕರ ಮಾತ್ರ ನಾವು ಸ್ಟ್ಯಾಂಡ್ ತಗೊಳ್ಳೋದಲ್ಲದೆ ನಮ್ಗೆ ಯಾರು ವಿನ್ ಆದ್ರೆ ಸಹ ಪರವಾಗಿಲ್ಲ ಉಂಟು ನಮ್ದು. ನಿಮ್ಗೊಂದು ಕೇಳಿಕ್ಕಿತ್ತು ನಂಗೆ ಪ್ರಶ್ನೆಗೆ, ಸ್ವಲ್ಪ ಜೋರಾಗಿ ಆನ್ಸರ್ ಮಾಡಿ. ಅಲ್ಲಿ ಜಿಯೋ ಸಿನಿಮಾ ಊಟ ಏನಾದ್ರೂ ಅಲ್ಲಿ ಉಂಟಾ? ನಿಮ್ಮದ್ರಲ್ಲಿ ವರ್ಕ್ ಆಗ್ತದಾ? ನೀವು ಬಿಗ್ ಬಾಸ್ ನೋಡ್ತೀರಾ? ಇಲ್ಲಪ್ಪ, ಇಲ್ಲಿ ಜಿಯೋ ಸಿನಿಮಾ ಇಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಎಲ್ಲ ಆಗುದಿಲ್ಲ ಅಲ್ಲ. ಓ, ಪ್ಲೇ ಸ್ಟೋರ್ ಅಲ್ಲಿ ಇಲ್ಲ, ಹಾಗಾದ್ರೆ ಎಲ್ಲ ಆಗುದಿಲ್ಲ, ಡೌನ್ಲೋಡ್ ಆಗುದಿಲ್ಲ. ಇದು ರೀಸನ್ ಬೇರೆ ಅಲ್ಲ. ಹೌದೌದು, ಆಸ್ಟ್ರೇಲಿಯಾ ಅಲ್ಲ. ಈವನ್ ಗೂಗಲ್ ಅಲ್ಲಿ ಸಹ ಟ್ರೈ ಮಾಡಿದೆ. ಓಕೆ, ಅಲ್ಲಿ ಎಂತ ರೀಸನ್ ಚೇಂಜ್ ಅಂತ ಬರ್ತಾ ಇತ್ತು. ಹೌದಾ? ನಮ್ಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಅಲ್ಲಿ ಎಷ್ಟು ಗಂಟೆ ಆಯ್ತು ಸಾಕ್ಷಿ? ಇಲ್ಲಿ ಆಯ್ತು, ಇಲ್ಲಿ 6:38 ಆಯ್ತು. 8 ಆಯ್ತಾ? ಇಲ್ಲಿ 5.5 ಡಿಫ್ರೆನ್ಸ್ ಅಲ್ಲ ನೋಡ್ಲಿಕ್ಕೆ. ಅಂದ್ರೆ ನಮ್ಗೆ ಏನು ಗೂಗಲ್ ಅಲ್ಲಿ ಯಾವ್ದ್ರಲ್ಲಿ ನಮ್ಗೆ ಸಿಗುದಿಲ್ಲ. ಇವತ್ತೊಂದು ಎಪಿಸೋಡ್ ಆಗ್ತದೆ ಗೈಸ್. ಅದರಲ್ಲಿ ಎಂತ ಅಂದ್ರೆ, ಸಂಗೀತ ಅವರು ಪ್ರತಾಪ್ ಅವನನ್ನು ನಾಮಿನೇಟ್ ಮಾಡ್ತಾರೆ. ನಾನಿವತ್ತು ನಾಮಿನೇಷನ್ ನಿಮ್ಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಸಂಗೀತ ಅವರ ಬುದ್ಧಿ ಏನಂದ್ರೆ, ಹೋದ ಸತಿ ಫಸ್ಟ್ ಅಲ್ಲಿ
ವಿನಯ್ ಆಯ್ತು. ವಿನಯ್ನಿಂದ ಎಲ್ಲರದು ಒಂದು ಇದುವೇ ಚೇಂಜ್ ಆಯ್ತು. ಮತ್ತೆ ತುಕಾಲಿ ಸಂತೋಷ ಆಯ್ತು. ಈಗ ಕಾರ್ತಿಕ್ ಆಯ್ತು. ಕಾರ್ತಿಕ್ ಆದ ನಂತರ ಈಗ ನಮ್ದು ಪ್ರತಾಪ್ ಅವರನ್ನು ನೋಡ್ತಿದ್ದಾರೆ. ಯಾಕಂದ್ರೆ ಅವರು ಕಣ್ಣವರಿಗೆ ನೋವಾದ್ಮೇಲೆ ಬಂದಿದ್ರಲ್ಲ, ಅದಕ್ಕಿಂತ ಮುಂಚೆ ಪ್ರತಾಪ್ನ ಮೇಲೆ ಅಷ್ಟು ಆಸ್ಪತ್ರೆಯಲ್ಲಿ ಎಂತನಾಗಿ ಪ್ರತಾಪ್ ಅಂತ ಬಾರಿ. ಈಗ ಪ್ರತಾಪ್ ಅವರನ್ನು ಕುಗ್ಗಿಸುವಂತ ಪ್ರಯತ್ನ ಸಂಗೀತ ಅವರು ಮಾಡ್ತಿದ್ದಾರೆ. ಈಗ ಎಂತ ಮಾಡಿದ್ದಾರೆ, ಫೈನಲ್ಗೆ ಹೋಗಿದ್ದಾರೆ. ಹಾಗೆ ಇನ್ನೂ ಕೂಡ ಪ್ರತಾಪ್ ಬರಬಾರ್ದು ಅಂತ ಹೇಳಿ ನಾಮಿನೇಷನ್ ಮಾಡಿದ್ದು. ಯಾಕಂದ್ರೆ ಇವರಿಗೆ ಮುಂಚೆ ಕಾಣ್ಲಿಲ್ವಾ, ಮುಂಚೆ ಖಾಲಿ ಒಂದು ಪ್ರತಾಪ್ನವರು ಸೆಲೆಕ್ಟ್ ಇದರಿಂದ ಗೇಮಿಂದ ಅವರು ಹೊರಗೆ ಇಟ್ಟಿದ್ದಕ್ಕೆ ಸಂಗೀತ ಅವರು ರಾಪ್ತಿದ್ರು ಹೋ ಅಂತ ಮಾಡಿ. ಈಗ ಇದ್ರ ಬಗ್ಗೆ ನೀವೆಂತ ಹೇಳ್ತೀರಿ? ಅವರಾಗೆ ಅವರಿಗೀಗ ಇನ್ನು ತೊಂದ್ರೆ ಇಲ್ಲ, ಗೊತ್ತುಂಟಲ್ಲ. ಇನ್ನು ಯಾರ ಇಷ್ಟರವರೆಗೆ ಪ್ರತಾಪ್ನ ಆಸ್ಪತ್ರೆಯಲ್ಲಿ ನೋಡಿ, ಯಾಕಂದ್ರೆ ಗೊತ್ತಿರಬಹುದು ಆದ್ಮೇಲೆ ಪ್ರತಾಪ್ ಯಾವ್ದಕ್ಕೆ ಪ್ರತಾಪ್ ಅದು ಯಾರ ಎದುರಿಗೆ ಮಾತ್ರ, ಅದೆಲ್ಲ ನೋಡಿದ್ದೇನಲ್ಲ ವಿಡಿಯೋ. ಹಾಗೆ ಇನ್ನು ಅವರಿಗೆ ಯಾರು ಬೇಡ, ಇಲ್ಲದಿದ್ರೆ ವಿನಯ್ ಮತ್ತು ಇಬ್ಬರನ್ನು ಇದಕ್ಕೆ ಹಾಕುದಿಲ್ಲಲ್ಲ. ಅದು ಈಗ ಯಾರಿಗೆ ಅವರಿಗೆ ಇನ್ನು ಗೊತ್ತಾಯ್ತು ಅವರಿಗೆ, ನಾನಿನ್ನು ಮೇಲೆ ಹೋಗಿದ್ದೇನೆ, ಇನ್ನು ನನಗೆ ಯಾರು ಸ್ಕ್ರಿಪ್ಟೆಡ್. ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ಇದು ಜಿಯೋ ಸಿನಿಮಾ ಕೂಡ ಇಲ್ಲ, ಊಟ ಕೂಡ ಇಲ್ಲ. ಅವನೊಬ್ಬ ಬಂದ, ನಾನು ಆಸ್ಟ್ರೇಲಿಯಾದವನಂತ ಹೇಳಿ ಮಾತಾಡಿ ಹೋದ. ನಾವು ಸತ್ಯ, ಹೌದಾ ನೀನ್ ಸತ್ಯ ಅಂತ ಹೇಳಿ ಸುಮ್ಮನೆ ಬಿಡ್ಬೇಕಾ? ನಾವು ಕೂಡ ಅದಕ್ಕೆ ಧ್ವನಿ ಎತ್ತಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋ ಮಾಡಿದ್ದೇನೆ ಗೈಸ್. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.